ನಾವು ಯಾವುದೇ ದೇಶದಲ್ಲಿದ್ದರೂ ಸ್ವಂತ ಮನೆ ತಗೊಳ್ಳೋದು ಎಲ್ಲರ ಕನಸಾಗಿರುತ್ತೆ. ಹಾಗೆ ನೀವು ಕೆನಡಾದಲ್ಲಿ ಮನೆ ತಗೋಬೇಕು ಅಂತ ಇದ್ದೀರಾ ಅಂದರೆ ನಮ್ಮ ಕನ್ನಡದ ರಿಯಾಲ್ಟರ್ ಡಿಸೋಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬ ನಾಲೆಜ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂಥ ರಿಯಾಲ್ಟರ್ ಇವರು. ನಾವು ಕೂಡ ಇವರ ಹೆಲ್ಪ್ ತಗೊಂಡು ಇತ್ತೀಚೆಗಷ್ಟೇ ಕೆನಡಾದಲ್ಲೊಂದು ಮನೆ ತಗೊಂಡ್ವಿ. ನಿಮಗೆ ಮನೆ ತಗೊಳ್ಳೋಕ್ಕೆ ಅಥವಾ ಮಾರಾಟ ಮಾಡೋಕ್ಕಿದೆ ಅಂದರೆ ನೀವು ಖಂಡಿತವಾಗ್ಲೂ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಚೆಕ್ ಇಟ್ ಔಟ್. Hello everyone. ಗುಡ್ ಮಾರ್ನಿಂಗ್. ಸದ್ಯ ನಾವು ನಮ್ಮ ಹೊಸ ಮನೆ ಮುಂದ್ಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತಷ್ಟೇ ಮನೆ ಒಳಗಡೆ ನಾವು ಗೃಹ ಪ್ರವೇಶ ಮಾಡಿದ್ವಿ. ದೇವ್ರನ್ನೆಲ್ಲ ತಗೊಂಡು ಬಂದು ಹಾಲುಕ್ಸಿ ಇವಾಗಷ್ಟೇ ಆಯಿತು, ಸಂಜೆ ಆಯ್ತು. ಇವಾಗ ನಾನು ನನ್ನ ಅಣ್ಣನ ಫ್ಯಾಮಿಲಿ ಮತ್ತು ಇನ್ನೊಬ್ರು ನನ್ನ ಫ್ರೆಂಡ್ಸು ಬಂದಿದ್ರು ಅಷ್ಟೇ, 2 ಫ್ಯಾಮಿಲಿ. ಸೊ ಹೊಸ ಮನೆಯಿಂದ ನಿಮಗೆ ಇವತ್ತಿನ ನಮ್ಮ ಹೊಸ ವಿಡಿಯೋ ಹೇಗಾಯಿತು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಸಂಜೆಯಿಂದ ಶುರು ಮಾಡಿರೋದು ನಾವು, ಎಲ್ಲ ಮುಗಿದ ಮೇಲೆ. ಬಟ್ ಎಲ್ಲದೂ ಸ್ವಲ್ಪ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ಹೋಮ್ ಟೂರ್ ನಾನು ಇನ್ನೊಂದು ಡಿಫ್ರೆಂಟ್ ವಿಡಿಯೋಲೇ ತೋರಿಸ್ತೀನಿ, ಇದರಲ್ಲಿ ನಾನು ಮಾಡ್ತಾ ಇಲ್ಲ. ಜಸ್ಟ್ ಒಂದು ನಮ್ಮ ಮನೆ ಹೆಂಗೆ ಆಯಿತು, ಗೃಹ ಪ್ರವೇಶ ಎಲ್ಲ ಹೆಂಗಾಯಿತು ಅಂತ ತೋರ್ಸೋಕ್ಕಷ್ಟೇ. ಚಿಕ್ಕದಾಗಿ ನಾವೇನು ಈ ಏನು ಪೂಜೆ ಪುರೋಹಿತರನ್ನ ಕರೆದೆಲ್ಲ ಮಾಡೋಕ್ಕೆ ಹೋಗಿಲ್ಲ ಅಲ್ಲ ರಿಯಾನ್ಶ್. ಸೊ ಎಲ್ಲಾರ್ಗೆ ತೋರ್ಸೋಣ ನಮ್ದು ಹೆಂಗಾಯ್ತು ಇವತ್ತು ಅಂತ, ಡೇ ಹೆಂಗಿತ್ತು ಅಂತ ಎಲ್ಲಾರ್ಗು ತೋರ್ಸೋಣ. ಲೆಟ್ಸ್ ಗೋ. ಮುಗ್ದೋಗಿರುತ್ತೆ. ಬಟ್ ಆದ್ರೂ ಲೇಟ್ ಆಗಿ ನಮ್ದು ವಿಶಸ್ಸು. ನಾವು ಈ ವರ್ಷ ಹೊಸ ಮನೆಯಲ್ಲಿ ದೀಪಾವಳಿ ಸೆಲಿಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಅಲ್ಲಿ ಮತ್ತೆ ರಿಅರೇಂಜ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಇನ್ನೂ ಯಾವುದು ಮುಗ್ದಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಸೆಲಿಬ್ರೇಟ್ ಮಾಡಿದ್ವಿ ಈ ಸರಿ. ದೀಪ ಎಲ್ಲ ಇಟ್ಟು ಸ್ವೀಟ್ ಮಾಡಿ ಹೊಸ ಮನೆಯಲ್ಲಿ ನಾವು ಬರ್ಡೇ ಅಂತ ಹೇಳ್ತಾ ಇದೀನಿ, ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲ ರೇಂಜ್? ಎಸ್, ರೇಂಜ್ಗೆ ಸ್ಕೂಲ್ ಬೇರೆ ಇತ್ತು ಇವತ್ತು. ಸೊ ಸ್ಕೂಲಿಂದ ಬಂದು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ದೀಪಾವಳಿ ಆಯ್ತು ನಮ್ದು ಇವತ್ತು.
ಸೊ ಹೋದ ವರ್ಷ ನಾವು ಇಂಡಿಯಾದಲ್ಲಿದ್ವಿ, ಇಂಡಿಯಾಲಿ ಸೆಲಿಬ್ರೇಟ್ ಮಾಡಿದ್ವಿ ದೀಪಾವಳಿ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಎಲ್ಲ ಫ್ಯಾಮಿಲಿ ಜೊತೆ ನಮ್ಮೂರಲ್ಲಿ ಪುತ್ತೂರಲ್ಲಿ. ಈ ಸರಿ ಹೋಗಕ್ಕಾಗಿಲ್ಲ, ಯಾಕಂದ್ರೆ ಈ ಮನೆ ಎಲ್ಲ ತಗೊಂಡ್ವಿ. ಬಟ್ ಆದ್ರೂ ಒಂದು ಖುಷಿ ಇದೆ, ನಾವು ನಮ್ಮ ಸ್ವಂತ ಮನೆಯಿಂದ ಈ ಸರಿ ದೀಪಾವಳಿನ ಸೆಲಿಬ್ರೇಟ್ ಮಾಡಿದ್ವಿ ಅಂತ. ಹಾಗಾಗಿ ಅಲ್ಲ ರೇಂಜ್, ಹೋದ ವರ್ಷ ಎಲ್ಲಿದ್ವಿ ನಾವು? ಇಂಡಿಯಾದಲ್ಲಿದ್ವಿ. ಈ ಸರಿನೂ ತುಂಬಾ ಮಿಸ್ ಮಾಡ್ಕೊಂಡ್ವಿ ನಾವು. ಬಟ್ ಹೋಪ್ಫುಲಿ ನೋಡೋಣ ನೆಕ್ಸ್ಟ್ ಇಯರ್ ಹೋಗ್ತೀವ ಅಥವಾ ಏನು ಅಂತ. ಲೈಕ್ ಫ್ಯೂ ಡೇಸ್ ಬ್ಯಾಕ್ ನಾವು ಇಲ್ಲಿ ಜಗ್ಗೇಶ್ ಅವ್ರು ಬಂದಿದ್ರು ಅಲ್ವಾ, ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅವ್ರ ಜೊತೆಗೆ ನಾವು ಸೆಲಿಬ್ರೇಟ್ ಮಾಡಿದ್ವಿ ದೀಪಾವಳಿನ. ಅದ್ರದ್ದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ಈ ವಿಡಿಯೋ ಜೊತೆ ಹಾಕಿರ್ತೀನಿ. ಸೊ ಈ ಸರಿ ನಾವು ದೀಪಾವಳಿ ಬರೋ ಮುಂಚೆನೆ ಜಗ್ಗೇಶ್ ಅವ್ರ ಜೊತೆ ಸೆಲಿಬ್ರೇಟ್ ಮಾಡಿದ್ವಿ. ಸೊ ಎಲ್ಲ ಖುಷಿಯಾಗಾಯ್ತು. ಈ ವರ್ಷ ನಿಮ್ಮೆಲ್ಲರಿಗೂ, ಇನ್ನು ಮುಂದೆ ಬರುವಂತ ಎಲ್ಲ ವರ್ಷ ನಿಮ್ಮೆಲ್ಲರಿಗೂ ಶುಭ ತರಲಿ. ದೀಪಾವಳಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿರ್ಲಿ ಅಂತ ನಾವು ಆಶಿಸ್ತೀವಿ. ದೀಪಾವಳಿ ಸೆಲಿಬ್ರೇಟ್ ಮಾಡ್ತಾ ಇದೀವಿ ಜಗೇಶ್ ಸರ್ ಜೊತೆ ಮತ್ತೆ ಪರಿಮಳ ಮ್ಯಾಮ್ ಜೊತೆ. ವೆರಿ ಸ್ಪೆಷಲ್ ದೀಪಾವಳಿ ಸರಿ. ಹ್ಯಾಪಿ ದೀಪಾವಳಿ. ಸೊ ಇದಾಗಿತ್ತು ನಮ್ಮ ಒಂದು ಮನೆ ಬಗ್ಗೆ ಒಂದು ಪುಟ್ಟ ವಿಡಿಯೋ. ನೀವು ತುಂಬಾ ಜನ ಹೋಮ್ ಟೂರ್ ಬಗ್ಗೆ ಕೇಳ್ತಾ ಇದ್ರಿ. ಮಾಡ್ತೀನಿ ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಸೆಪರೇಟ್ ಆಗಿ ನಾವು ಹೋಮ್ ಟೂರ್ ವಿಡಿಯೋ ಮಾಡ್ತೀವಿ. ಇದರಲ್ಲೇ ಮಾಡಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಆ್ಯಂಡ್ ನಾವು ತುಂಬಾ ಚೇಂಜಸ್ ಕೂಡ ಮಾಡಿದ್ದೀವಿ. ಮನೆದು ಪೇಂಟ್ ಚೇಂಜ್ ಮಾಡಿದ್ವಿ, ಆಮೇಲೆ ಕೆಲವೊಂದು ಅಪ್ಲಯನ್ಸಸ್ ಎಲ್ಲ ಚೇಂಜ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಕರೆಕ್ಟಾಗಿ ಆದಮೇಲೆ ಕರೆಕ್ಟಾಗಿ ಒಂದು ಪ್ರಾಪರ್ ಹೋಮ್ ಟೂರ್ ವಿಡಿಯೋ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಸದ್ಯಕ್ಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಮರ್ತೋಗಿದೆ ಅಂತೆ ಅವನಿಗೆ. ಅಲ್ಲಿ ತನಕ ಏನ್ ಹೇಳಿದ್ ಗೊತ್ತಾ, ಬಾಯ್ ಬಾಯ್. ಅವನಿಗೆ ಹೇಳ್ದೆ ಮರ್ತೋಗಿದೆ ಅಂತ. ನಾವು ಅಷ್ಟು ಕಡಿಮೆ ಆಗಿದೆ ವಿಡಿಯೋ ಮಾಡೋದು ಅಂತ ಅದ್ರ ಅರ್ಥ, ಆಕ್ಚುಲಿ ಮೀನಿಂಗ್. ಸೊ ಅವ್ನಿಗೆ ಏನೇ ಹೇಳೋದು, ಆ ಎಂಡಲ್ಲಿ ಏನ್ ಹೇಳ್ತಿದ್ದ ಅನ್ನೋದೇ ಮರ್ತೋಗಿದೆ ಅಂತೆ ಅವನಿಗೆ. ಸೊ ಹಾಗಾಗಿ ಅಲ್ಲ ರೇಂಜ್, ಒಂದು ಹಲ್ಲು ಹೋಗಿದೆ, ಹಲ್ಲು ಬೇರೆ ಹೋಗಿದೆ ಅಲ್ಲ. ಇಲ್ಲಿ ನೋಡಿ ಇಲ್ಲಿ ಹಲ್ಲು ನೋಡಿ, ಇಲ್ಲಿ ತೂದಾಗಿ ಇನ್ನೊಂದು ಒಳಗಡೆಯಿಂದ ಬರ್ತಾ ಇದೆ ಇವಾಗ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಷ್ಟು ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೈ ಬಾಯ್. ರೈಟ್ ಲೆಗ್ ಇಟ್ಕೊಂಡು ಹೋಗ್ಬೇಕು ಒಳಗೆ. ರೈಟ್ ಲೆಗ್ ಅನ್ನ ಒಳಗೆ ಇಡಬೇಕು. ಒಳಗಡೆ ಇಡ್ಬೇಕಾದ್ರೆ ರೈಟ್ ಲೆಗ್ ಇಡುವಂತ. ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ದೀಪಾವಳಿ ಆಯ್ತು ನಮ್ದು ಇವತ್ತು. ಜೊತೆಗೆ ಪಾಯಸ ಮಾಡಿದ್ವಿ.